ದಕ್ಷಿಣ ಕನ್ನಡ ಜಿಲ್ಲೆಯು ಇನ್ನೊಂದು ಮಣಿಪುರ ಅಥವಾ ಬೋಸ್ನಿಯಾ ಆಗಬಾರದೆಂಬುದು ನಮ್ಮ ಆಶಯ. ಜಿಲ್ಲೆಯಲ್ಲಿ ಸಾಮಾಜಿಕ ಸಾಮರಸ್ಯ ಮತ್ತು ಶಾಶ್ವತವಾಗಿ ಶಾಂತಿ ನೆಲೆಸುವಂತಾಗಬೇಕು. ಈ ದಿಶೆಯಲ್ಲಿ ಹೊಸದಾಗಿ ಅಧಿಕಾರ ವಹಿಸಿಕೊಂಡಿರುವ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಸರ್ಕಾರ ರಚಿಸಿರುವ ಆಂಟಿ ಕಮ್ಯುನಲ್ ಫೋರ್ಸ್ಗೆ ಸರ್ವರ ಸಹಕಾರ ಬೇಕು ಅಂತ ಹಿರಿಯ ಕಾಂಗ್ರೆಸ್ ನಾಯಕ ಹಾಗೂ ಮಾಜಿ ಶಾಸಕ ಬೀರಮಾನತ್ ರೈ ತಿಳಿಸಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಜಿಲ್ಲೆಯಲ್ಲಿ ಸಾಮಾಜಿಕ ಸಾಮರಸ್ಯ ಬೇಕಾಗಿಲ್ಲದವರು ಮತ್ತು ಗಲಾಟೆಯನ್ನೇ ಬಯಸಿ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವವರು ಕೆಲವರಿದ್ದಾರೆ. ಇಂತಹ ಪಿತೂರಿಗಾರರ ಮೇಲೆ ಕ್ರಮ ಕೈಗೊಂಡರೆ ಶಾಶ್ವತವಾಗಿ ಶಾಂತಿ ನೆಲೆಸಿಕೊಳ್ಳಬಹುದು ಅನ್ನೋದಾಗಿ ನಾನು ಮೊದಲಿನಿಂದಲೂ ಹೇಳುತ್ತಾ ಬಂದಿದ್ದೇನೆ, ಈಗಲೂ ಅದನ್ನೇ ಹೇಳ್ತಾ ಇದ್ದೇನೆ ಅಂತ ಹೇಳಿದರು. ಜಿಲ್ಲೆಯಲ್ಲಿ ಈಗಾಗಲೇ ನೂತನ ಪೊಲೀಸ್ ಅಧಿಕಾರಿಗಳ ನೇಮಕವಾಗಿದೆ. ಆಂಟಿ ಕಮ್ಯುನಲ್ ಫೋರ್ಸ್ಗೆ ಸರ್ಕಾರ ಆದೇಶ ಹೊರಡಿಸಿದೆ. ಆದರೆ ಫೋರ್ಸ್ ಅನ್ನು ಒಂದು ವರ್ಗದ ಜನರನ್ನು ಟಾರ್ಗೆಟ್ ಮಾಡಲು ರಚನೆಯಾಗಿದೆ ಎಂಬುದಾಗಿ ಅಶಾಂತಿ ಬಯಸುವ ಕೆಲವರು ಅಪಸ್ವರ ಎತ್ತುತ್ತಾ ಇದ್ದಾರೆ. ವಿಶೇಷ ಕಾರ್ಯಪಡೆಗೆ ಸಮಾಜದ ಎಲ್ಲ ವರ್ಗಗಳ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವ ಅಧಿಕಾರಿಗಳ ನೇಮಕ ಆಗುವ ಮೂಲಕ ಜಿಲ್ಲೆಯಲ್ಲಿ ಶಾಶ್ವತ ಶಾಂತಿ ನೆಲೆಸುವಂತಾಗಬೇಕು ಎಂದರು. ನಾನು 2 ಬಾರಿ ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಆಗ ಗಲಾಟೆಗಳು ನಡೆದಾಗ ಶಾಂತಿ ಸಭೆಗಳನ್ನು ನಡೆಸಿದ್ದೆ. ಪ್ರಾರಂಭದಲ್ಲಿ ಎಲ್ಲರೂ ಈ ಸಭೆಗಳಿಗೆ ಬರ್ತಾ ಇದ್ರು. ಕ್ರಮೇಣ ಕೆಲವು ಸಂಘಟನೆಯವರು ಇಂತಹ ಸಭೆಗೆ ಬರ್ತಾ ಇರಲಿಲ್ಲ. ಅವರಿಗೆ ಶಾಂತಿ ಬೇಕಾಗಿಲ್ಲ, ತಮ್ಮ ರಾಜಕೀಯ ಬೇಳೆ ಬೇಯಿಸಲು ಗಲಾಟೆಗಳೇ ಬೇಕು. ಶಾಂತಿ ಸಮಿತಿ ಸಭೆಗೆ ಎಲ್ಲರೂ ಬರ್ತಾ ಇಲ್ಲ ಎಂಬ ಕಾರಣಕ್ಕಾಗಿ ಈಗ ಅಂತಹ ಸಭೆಗಳನ್ನು ನಡೆಸ್ತಾ ಇಲ್ಲ ಅಂತ ರಮಾನತ್ ರೈ ತಿಳಿಸಿದರು. ಇದು ಶಾಶ್ವತ ಶಾಂತಿಯನ್ನ ಕಾಯಮಾಗಿ ಇರಬೇಕು ಅನ್ನೋಂಥ ಅಪೇಕ್ಷೆ ನಮ್ಮ ಎಲ್ಲರದು. ಇವತ್ತು ನಾನು ಯಾವಾಗಲೂ ಒಂದು ಮಾತನ್ನು ಹೇಳ್ತಿದ್ದೆ, ಪಿತೂರಿದಾರರನ್ನ ಯಾರು ಈ ಗಲಭೆಲೆ ಹಿಂದೆ ಇದ್ದಾರೆ, ಆ ಪಿತೂರಿದಾರರನ್ನ ಅವರ ಮೇಲೆ ಕ್ರಮವನ್ನು ಕೈಗೊಂಡ್ರೆ ಈ ಗಲಾಟೆಗಳು ಶಾಶ್ವತವಾಗಿ ನಿಂತು ಹೋಗುತ್ತೆ ಅಂತ ಇವತ್ತು ಕೂಡ ಅದೇ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ನಮಗೆಲ್ಲ ಶಾಶ್ವತದ ಶಾಂತಿ ಬೇಕಾಗಿದೆ. ಆಂಟಿ ಕಮ್ಯುನಲ್ ಫೋರ್ಸ್ ಒಂದು ರೀತಿಯಲ್ಲಿ ಸ್ಪೆಷಲ್ ಫೋರ್ಸ್ ಅನ್ನ ಮಾಡ್ತೇವೆ ಅಂತೇಳಿ ಸರ್ಕಾರ ಘೋಷಣೆ ಮಾಡಿ ಈಗಾಗಲೇ ಆದೇಶವನ್ನು ಹೊರಡಿಸಿದೆ. ಈ ಜಿಲ್ಲೆಯಲ್ಲಿ ಶಾಶ್ವತ ಶಾಂತಿಯನ್ನ ನೆಲೆಗೊಳಿಸುವ ದೃಷ್ಟಿಯಲ್ಲಿ ಸರ್ಕಾರದ ಕಡೆಯಿಂದ ಪ್ರಯತ್ನಗಳಾಗ್ತಾ ಇಲ್ಲಿ ಬಹಳ ಜನರ ಅಪೇಕ್ಷೆ ಮೇರೆಗೆ ಅಧಿಕಾರಿ ಬದಲಾವಣೆ ಕೂಡ ಆಗಿದೆ. ಈ ಒಂದು ಶಾಶ್ವತ ಶಾಂತಿಯನ್ನ ನೆಲೆಗೊಳಿಸತಕ್ಕ ದೃಷ್ಟಿಯಲ್ಲಿ ಪ್ರಯತ್ನ ನಡೀತಾ ಇರುವಾಗ ಅಶಾಂತಿಯನ್ನು ಬಯಸುವವರು, ಈ ಜಿಲ್ಲೆಯ ಶಾಂತಿಯನ್ನೇ ಬಯಸದಿರ್ತಕ್ಕಂಥ ಕೆಲವು ಜನ ಅಪಸ್ವರವನ್ನ ಮಾಡ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಈ ಒಂದು ಫೋರ್ಸ್ ಅನ್ನು ಮಾಡತಕ್ಕಂಥದ್ದು ಒಂದು ವರ್ಗ ಜನರನ್ನ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಅವರ ಮೇಲೆ ಕಿರುಕುಳ ಮಾಡತಕ್ಕಂಥ ದೃಷ್ಟಿಯಲ್ಲಿ ಇದನ್ನು ಮಾಡ್ತಾರೆ ಅಂತ ಹೇಳ್ತಕ್ಕಂಥದ್ದು. ಬಹುಶಃ ನಾವು ಈ ಜಿಲ್ಲೆಯ ಶಾಂತಿಯನ್ನ ಬಯಸ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಈ ಒಂದು ಸ್ಪೆಷಲ್ ಫೋರ್ಸ್ ಏನಿದೆ ಅದು ಈ ಒಂದು ಜಿಲ್ಲೆಯ ಶಾಂತಿಯ ಶಾಶ್ವತ ಶಾಂತಿಗೆ ಒಂದು ತಲಪಾಯ ಆಗುತ್ತೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತೀನಿ.